ಜೀಸಸ್ ಗ್ಲೋಬಲ್ ವರ್ಷಿಪ್ ಸೆಂಟರ್ ಚರ್ಚ್ ಶೇಂಬೇಳಿ ಪಾಸ್ಟರ್ ರಜನಿಕಾಂತ ಇವರ ನೇತೃತ್ವದಲ್ಲಿ ಕ್ರಿಸ್ಮಸ್ ಸಂಭ್ರಮ ಕಾರ್ಯಕ್ರಮ ಶೇಂಬೇಳಿ ಗ್ರಾಮದ ಚರ್ಚ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿಕೊಂಡು ತೆಲಂಗಾಣದ ಪಾಸ್ಟರ್ ಪ್ರಶಾಂತ್ ಬೆಜ್ಬನ್ ಕ್ರಿಸ್ಮಸ್ ಸಂದೇಶ ನೀಡಿದರು. ಮುಖ್ಯ ಅತಿಥಿಗಳಾಗಿ ಹೌರಾದ ತಹಶೀಲ್ದಾರ್ ಮಲಶೆಟ್ಟಿ ಚಿದ್ರೆ ಇವರು ಕೇಕ್ ಕತ್ತರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮೀನಾಕ್ಷಿ ಸಂಗ್ರಾಮ್ ಹೌರದ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳಾದ ಸ್ವಾಮಿದಾಸ ಅವರು ಪಾಲ್ಗೊಂಡು ಮಾತನಾಡಿದರು. ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಸುಧಾಕರ ಕೊಳ್ಳೂರ, ಆಶೀರ್ವಾದ ವಾಣಿ ಪತ್ರಿಕೆಯ ಮುಖ್ಯಸ್ಥರಾದ ಜಯಕುಮಾರ್, ಹನುಮಂತ ಮಡಿಕೆ, ಜಾರ್ಜ್ ಮಡಿಕೆ, ಜೇಮ್ಸ್, ನಿಖಿತಾ ಸಿಸ್ಟರ್, ರವಿ ದೇವರಾಜ್, ವಿಜಯ್ ಶಾಮವೇಲ್ ಮುಂತಾದವರು ಹಾಜರಿದ್ದರು. ವರದಿ ಅರವಿಂದ ಮಲ್ಲಿಗೆ, ಬೀದರ್. ತಹಸೀಲ್ದಾರ್ ಸಾಹೇಬರು ನಮ್ಮ ತಾಲೂಕಿನ ಗ್ರೇಡ್ 1 ಆಗಿ ಬಂದಾಗಿನಿಂದ ಮತ್ತು ಗ್ರೇಡ್ 2 ಇದ್ದಾಗ ಕೂಡ ಬಹಳಷ್ಟು ವಿಷಯಗಳಲ್ಲಿ ಮುತುವರ್ಜಿ ವಹಿಸಿ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅಂತ ಒಂದು ಆಡಳಿತ ವ್ಯವಸ್ಥೆ ಬಹಳ ಚುರುಕು ಮಾಡಿದ್ದಾರೆ. ಆತ ಅಧಿಕಾರಿ ನಮ್ಮ ಜೊತೆಗಿದ್ದಾರೆ ಮತ್ತು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಿಒ ಸ್ವಾಮಿದಾಸ್ ಅವರು ಕೂಡ ಇದ್ದಾರೆ. ಅವರಿಬ್ಬರು ಸೇರಿ ನಮ್ಮ ಒಂದು ಕ್ರಿಸ್ಮಸ್ ಸೆಲೆಬ್ರೇಷನ್ ಕೇಕ್ ಕಟ್ ಮಾಡೋ ಮುಖಾಂತರ ಈ ಒಂದು ಇದು ಮಾಡಬೇಕು. ಪಾಸ್ಟರ್ ರಜನಿ ಸರ್ ಸಿಸ್ಟರ್ ಅವರು ಕೂಡ ಜಾಯ್ನ್ ಆಗೋ ಜೊತೆ ಇಡೀ ಜಗತ್ತಿನ ಪ್ರತಿಯೊಂದು ದೇಶಗಳಲ್ಲಿ ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತವರು ಹುಟ್ಟಿದ ಹಬ್ಬ, ಬೆಳಕಿನ ಹಬ್ಬ ಅಂತ. ಹಾಗೆ ಬಹಳ ನಿಶಬ್ದ ಅಲ್ಲ, ಶಾಂತ, ಅಂದ್ರೆ ಏನು ಧ್ವನಿ ಬರಲ್ಲ, ಆವಾಜ್ ಬರಲ್ಲ, ಎಲ್ಲೋ ನಿಂತು ನೀರಿನಾಗಿರುತ್ತೆ ಅಲ್ವಾ? ಆದ್ರೂ ಇವತ್ತು ನಿಮ್ಮೆಲ್ಲರ ಮಧ್ಯದಲ್ಲಿ ದೇವರೆಂಬ ಬೆಂಕಿಯನ್ನ ಹಚ್ಚಿ ತಮ್ಮೆಲ್ಲರನ್ನ ಹೇಗೆ ಬದುಕಬೇಕು ಅಂತ ಹೇಳಿ ಸಿದ್ಧ ಮಾಡಿರ್ತಕ್ಕಂಥ ಪ್ರಶಾಂತ್ ಹೇಳ್ತಾ ಇದ್ದಾರೆ, నేను నీకోసం ఒక సింహాసనం చూస్తున్నాను. ಬ್ಯಾಕ್ ಸೈಡ್ ఒక బ్రదర్ ఉన్నాడు, ಹಿಂದ್ಗಡೆ ಒಬ್ಬ ಬ್ರದರ್ ಇದ್ದಾರೆ. ಹಾಗೆ ಒಂದು ಲೈಟ್ ಗಡ್ಡ ಮೇನ್
Audio Jungle.